ಈ ಸೃಷ್ಟಿಯಲ್ಲಿ ನಿನ್ನಷ್ಟು ದೊಡ್ಡ ಪರಾಕ್ರಮಶಾಲಿ ಯಾರೂ ಇಲ್ಲ ಎಂಬುದನ್ನು ಕೆಲವರಲ್ಲಿ ಕೆಲವರು ಹೊಗಳ್ತಾರೆ. ಆ ಕೆಲವರಲ್ಲಿ ಕೆಲವರು ಯಾರು ಗೊತ್ತಾ? ಯಾರು? ನಿನ್ನ ಆಪ್ತ ಮಿತ್ರ ಕೌರವ, ಜೊತೆಗೆ ಅವನ ಸಹೋದರರು ಅಲ್ವೇ? ನೀನೇ ಪರಾಕ್ರಮಶಾಲಿ, ನಿನಗಿಂತ ಮಿಗಿಲು ಮತ್ತೊಬ್ಬರಿಲ್ಲ, ನೀನಿಲ್ಲದೆ ನಾವಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಬಿಡೋಣ. ಆದ್ರೆ ನಿನ್ನ ಯೋಗ್ಯತೆ ಸರಿಯಾಗಿ ಗೊತ್ತಿಲ್ಲ ಅವರಿಗೆ. ನೀನು ಕಂಡುಕೊಂಡದ್ದು ಹೇಗೆ? ಧೃತರಾಷ್ಟ್ರನ ಮಕ್ಕಳು ಹೊಗಳಿದ್ದಾರಂತ ನೀನು ಉಬ್ಬುತ್ತಲೇ ಇದ್ದಿ. ನಿನಗೆ ಯಾವುದೂ ಗತಿ ಇಲ್ಲದಂತಹ ಹೊತ್ತಿನಲ್ಲಿ ಕೌರವ ಕರೆದ, ನಿನ್ನನ್ನು ಬಿಗಿದಪ್ಪಿದ, ನನ್ನ ಒಂದು ದೇಹದ ಭಾಗ ಅಂತ ಹೇಳಿದ. ಹೌದು. ಆಮೇಲೆ ಅಂಗರಾಜ್ಯಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡಿದ. ಅಂಗಾಧಿಪತಿಯಾದಂತಹ ನೀನು ಅವನ ಸಹಾಯವನ್ನು ಮರೆಯಲಿಲ್ಲ. ಅವನ ಜೊತೆಯಾಗಿಯೇ ನಡೆಯುವುದಕ್ಕೆ ಪ್ರಾರಂಭ ಮಾಡಿದೆ. ಆಟದಲ್ಲಿ ಕರ್ಣ, ಊಟದಲ್ಲಿ ಕರ್ಣ, ಓಟದಲ್ಲಿ ಕರ್ಣ, ಕೂಟದಲ್ಲಿ ಕರ್ಣ, ಎಲ್ಲಾ ಕಡೆ ಕರ್ಣ ಕರ್ಣ ಕರ್ಣ. ನಾನು ಹೇಳ್ತೇನೆ ಕೇಳು. ಏನು? ಹಾಗೆ ಹೇಳುವುದಲ್ಲ, ಅವ ಹೇಳಿದ ಹಾಗೆಲ್ಲ. ಮತ್ತೆ ಕರ್ಣ 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 ತೂ ಕ್ಯಾ ಕರ್ಣ ಹೇ ಅಂತಲ್ಲ, ಮತ್ತೆ ನಾನು ಸುಲಭದ ರೀತಿಯಲ್ಲಿ ಹೇಳಿದ್ದು. ಹೇಳುವ ಬಗೆ ಹೇಗೆ ಗೊತ್ತಾ? ಹೇಗೆ? ಕರ್ಣ 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 ಕರ್ಣ. ನನ್ನ ಬಗ್ಗೆ ಹೀಯಾಳಿಕೆಯ ಮಾತುಗಳನ್ನು ಆಡ್ತಾ ಇದ್ದಿ. ಹೀಯಾಳಿಕೆ ಯಾರು? ಖಂಡಿತವಾಗಿಯೂ ನೀನನ್ನು ಹೊಗಳಿದ್ದು ಹೀಯಾಳಿಕೆಯ. ಮತ್ತೊಬ್ಬನನ್ನು ನಿಂದಿಸಬೇಕು ಅಂತಾದ್ರೆ, ಮತ್ತೊಬ್ಬನನ್ನು ಅಣಕಿಸಬೇಕು ಅಂತಾದ್ರೆ ನಾವು ಹೇಗಿದ್ದೇವೆ ಎನ್ನುವುದು ಪ್ರಥಮತವಾಗಿ ಆಲೋಚಿಸಬೇಕು. ನಿನ್ನನ್ನು ಹಂಗಿಸಿದ್ದು ಯಾವಾಗಲೂ? ಈಗ ಮತ್ತೆ ಏನು ಹೇಳಿದ್ದು ನೀನು? ಅಂಗರಾಜ್ಯದ ದೀಪ ನಿನ್ನನ್ನು ಪ್ರೀತಿಯಿಂದ ಅಪ್ಪಿದ ಕೌರವ ಅದು ಹಂಗಿಸಿದ್ದ. ಅದನ್ನು ಹೇಳಿದ್ದಲ್ಲ, ಕೊನೆಯ ಶಬ್ದ ಯಾವುದು? 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 ಕರ್ಣ ಕರ್ಣ ತೂ ಕ್ಯಾ ಕರ್ಣ. ಹೌದಾ? ತೂ ಎನ್ನುವ ಹಾಗೆ ಹೇಳಬೇಕಾದ್ದು ನಿನ್ನ ಹುಟ್ಟಿನ ಬಗ್ಗೆ. ಯಾಕೆ?
ನಿನ್ನ ತಂದೆ ಒಬ್ಬ ಕ್ಷಾತ್ರೇಯ, ಹೌದು. ನಿನ್ನ ತಾಯಿ ಒಬ್ಬಳು ರಾಕ್ಷಸಿ. ಹಾ. ವರ್ಣ ಸಾಂಕರ್ಯದಿಂದ ಹುಟ್ಟಿದಂತಹ ಹಾ. ಅಸಂಬದ್ಧ ಪಿಂಡ ನೀನು. ಏಯ್, ಏನೋ ನನ್ನ ಅಮ್ಮನ ಬಗ್ಗೆ ಈ ರೀತಿಯಾಗಿ ಹೇಳ್ತಾ ಇದೆಯಲ್ಲ. ಹಾ. ನಿನ್ನಮ್ಮ ಯಾರು? ನನ್ನಮ್ಮ ರಾಧೆ. ರಾಧೆ. ಹೌದು. ಅಪ್ಪ ಅಧಿರಥ. ಅದಿರತ್ತ. ಲೋಕ ಒಪ್ಪಿಕೊಂಡಿದ್ದ ಪುಣ್ಯಾತ್ಮ. ಯಾವಾಗ? ನೀನು- ಆ? ಯಾವಾಗ? ಲೋಕ ನನ್ನನ್ನು ಕರೆಯುವುದು ಹೇಗೆ? ಹೇಗೆ? ಅಧಿರಥ ರಾಧೆಯ ಮಗ. ಹಾ. ಹೌದಾ? ಹೌದಾ? ಹಾ. ಹಾ, ಹಾ. ಹಾಗಾಗಿ ನಾನು ಅದೇ ಪ್ರಪಂಚಕ್ಕೆ ಹೇಗೆ ಕಾಣಿಸಿದ್ದೇನೆ ಹಾ. ಹಾಗೆ ನಿನಗೂ ಕಾಣಿಸುವುದು, ನಿನಗೊಂದು ಬೇರೆಯಾಗಿ ಕಾಣಿಸುವುದು. ನನ್ನ ಅಮ್ಮ ರಕ್ಕಸಿ ಆಗಿರಬಹುದು, ಹಾ. ರೂಪ ಬದಲಾವಣೆ ಮಾಡಿರಬಹುದು. ಹಾ. ಅವ ಸುಂದರನಾಗಿ ಕಂಡಂತಹ ಭೀಮಸೇನರನ್ನು ಹಾ. ಪ್ರೀತಿಯಿಂದ ಮದುವೆ ಆಗಿದ್ದಾಳೆ, ಗೊತ್ತಾಯ್ತಲ್ಲ? ಆಗಲಿ. ಅದು ವರ್ಣ ಸಾಂಕರ್ಯ ಆಗುವುದಿಲ್ಲ. ಪ್ರೀತಿ ಎನ್ನುವುದು ಹುಟ್ಟುವುದು ಎಲ್ಲಿ? ಮನಸ್ಸಿನಲ್ಲಿ. ಮನಸ್ಸಿನಲ್ಲ, ಮತ್ತೆಲ್ಲಿ? ತ್ಯಾಗದ ಸಂಕೇತವೇ ಪ್ರೀತಿ. ತ್ಯಾಗದ ಸಂಕೇತ. ಹೌದು. ನೀನು ತ್ಯಾಗ ಮಾಡಿದ್ದಿ? ನಾನು ತ್ಯಾಗ ಮಾಡಿದ್ದೇನೆ ಅಂತ ಹೇಳಿದ್ದಲ್ಲ. ಹಾ. ಮಾಡುವುದಿದ್ರೆ ನಿನ್ನಮ್ಮ ಪ್ರೀತಿಯನ್ನು ತ್ಯಾಗ ಮಾಡಬಹುದಿತ್ತು. ಅದಲ್ಲ, ತನ್ನ ಅಣ್ಣನನ್ನು ತಾನು ಪ್ರೀತಿಸಿದ ಹುಡುಗನಲ್ಲಿ ಕೊಲ್ಲಿಸಿದದಿಟ್ಟೆ. ನಿನ್ನ ಈ ಮಾತು ಕೇಳಿದ್ರೆ ಚಿಕ್ಕಪ್ಪ ಏನು ಹೇಳ್ತಾರೆ ಗೊತ್ತಾ? ಏನು? ಇಲ್ಲಿಗೆ ಓಡೋಡಿಕೊಂಡು ಬಂದು ಎಡಗಾಲನ್ನೆತ್ತಿ ಹಾ. ನಿನ್ನನ್ನು ಜಾಡಿಸಿ ಒದ್ದಾರ ಗೊತ್ತಾ? ನಿನ್ನ ಚಿಕ್ಕಪ್ಪ ಅಲ್ವಾ? ಹೌದು. ಅವ ಒದಿಯುವುದಕ್ಕಿಂತ ಮುಂಚೆ ಹಾ. ನಾನು ನಿನಗೆ ಜಾಡಿಸುವಂದ್ರೆ ನಿನ್ನ ಕಾಲು ಎತ್ತುತ್ತೀಯಾ? ಏನಿರ್ತದೆ? ಎಡಗಾಲ ಬಲಗಾಲ ಯಾವುದಾದ್ರೂ ಅಡ್ಡಿಲ್ಲ. ಎರಡು ಉಳಿದ. ಪರಾಕ್ರಮ ಇಲ್ಲದರೆ ಏನಾಡ? ಹಾ. ನಿನ್ನನ್ನು ಸೋಲಿಸುವ ಬಗೆ ಹೇಗೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಯಾವುದು? ಈ ರೀತಿಯಾದಂತಹ ಯುದ್ಧದಿಂದ ಏನು ಪ್ರಯೋಜನವಿಲ್ಲ. ಹಾ. ಮಂತ್ರಾಸ್ತ್ರ ಪ್ರಯೋಗಗಳು ಆಗಬೇಕು. ನನ್ನ ಬತ್ತಳಿಕೆಯಲ್ಲಿ ಉಂಟು. ಹೌದಾ? ಹಾ. ಇದು ಸರ್ಪಾಸ್ತ್ರ, ಇದು ಗರುಡಾಸ್ತ್ರ, ಇದು ಇದು ವರುಣಾಸ್ತ್ರ, ಇದು ಪರ್ವತಾಸ್ತ್ರ. ಇದು ಅಗ್ನ್ಯಾಸ್ತ್ರ. ಈ ಸೃಷ್ಟಿ ಹೊಗಳುವಂತೆ ಇವ ಪರಾಕ್ರಮಶಾಲಿ. ಹೌದು, ಯಾವ ರೀತಿಯಿಂದಲೂ ಸೋಲಿಸುವುದಕ್ಕೆ ಇವನನ್ನು ಆಗುವುದಿಲ್ಲ. ಹಾಗಾದ್ರೆ ಇವನನ್ನು ಸೋಲಿಸಲೇಬೇಕು. ಅದಕ್ಕಾಗಿ ಏನು ಮಾಡೋಣ? ಮಾಯಾ ಯುದ್ಧವನ್ನು ಮಾಡಬೇಕು. ಅದಕ್ಕಾಗಿ ಮಾಯಕದಿಂದ ಅಂಬರಪಥವನ್ನೇರಿದ್ದೇನೆ. ಇನ್ನೇನು ಮಾಡೋಣ? ಭೂಮಿಯಲ್ಲಿ ಬಿದ್ದಂತಹ ಹೆಣವನ್ನೆಲ್ಲ ಮಾಯಕದಿಂದ ಮೇಲೆತ್ತಿದ್ದೇನೆ. ಅವುಗಳನ್ನು ತುಂಡು ತುಂಡನ್ನಾಗಿ ಕತ್ತರಿಸಿ ಮಾಂಸ ರುದಿರವನ್ನು ಇವ ಕರ್ಕೊಂಡು ಬಂದಂತಹ ಸೇನೆಯ ಮೇಲೆ ಚೆಲ್ಲಿಬಿಟ್ಟು ಅಂಬರ ಪದದಲ್ಲಿ ಅದೃಶ್ಯರಾಗಿ ಹೋಗಿದ್ದಾರೆ. ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶತ್ವ ಎನ್ನುವಂತಹ ಅಷ್ಟಸಿದ್ಧಿಗಳನ್ನು ಬಲ್ಲವರು ದಾನವರು. ಹಾಗಾದ್ರೆ ಏನು ಮಾಡ್ತಾನೆ ಅಂತ ನಾನು ನಿರೀಕ್ಷೆಯಲ್ಲಿದ್ದೆ. ಕುರುಸೇನೆ ಹಾಹಾಕಾರ ಎದ್ದಿದೆ. ಕಾರಣ ಏನು? ಅಂಬರ ಪಥದಿಂದ ರಕ್ತ ಮಾಂಸಗಳ ಮಳೆಯೇ ಸುರಿಯುತ್ತಾ ಇದೆ. ಓ ಹೋ ಹೋ ಹೋ, ಅಂಬರ ಪಥದಲ್ಲಿ ನಿಂತು ಇಂತಹ ಮಾಯಾವಿದ್ಯೆಯ? ನಮ್ಮಲ್ಲಿದೆ ಅಕ್ಷಯಾಸ್ತ್ರ. ಲಕ್ಷ್ಯವನ್ನಾಗಿಸಿ ಬಹಳ ಜೋರಿದ್ದಾರೆ ಬಾರೆ. ಹೌದಯ್ಯ, ಯಾವ ರೀತಿಯಿಂದ ಸೋಲಿಸುವುದಕ್ಕೆ ಪ್ರಯತ್ನ ಪಟ್ಟರು ಆಗುವುದಿಲ್ವಲ್ಲ. ಬಿಡಬಾರ್ದು ಇವರನ್ನು. ಮೋಸದಿಂದಾದ್ರೂ ಗೆಲ್ಲೇಬೇಕು. ಅದಕ್ಕಾಗಿ ನಾನೀಗ ವೇಷ ಮಾಡಬೇಕು. ನೋಡಿ.